ಕಾರ್ಕಳ ತಾಲೂಕು ಲ್ಯಾಂಪ್ ಸಹಕಾರ ಇಲಾಖೆ ಉಡುಪಿ ಜಿಲ್ಲೆ ಇದರ ಸಹಯೋಗದೊಂದಿಗೆ 67ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಂಘಗಳ ನಡುವೆ ಸಹಕಾರವನ್ನ ಬಲಪಡಿಸುವ ಕಾರ್ಯಕ್ರಮ ಕಾರ್ಕಳ ತಾಲೂಕು ಲ್ಯಾಂಪ್ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಲ ಬೆಂಗಳೂರು, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಉಡುಪಿ, ಕಾರ್ಕಳ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಮಾರಾಟ ಸಂಘ ಕಾರ್ಕಳ ತಾಲೂಕು ಲ್ಯಾಂಪ್ ಸಹಕಾರ ಸಂಘ ಇಲಾಖೆ ಉಡುಪಿ ಜಿಲ್ಲೆ ಇವರ ಸಹಯೋಗದೊಂದಿಗೆ 67ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಂಘಗಳ ನಡುವೆ ಸಹಕಾರವನ್ನ ಬಲಪಡಿಸುವ ಕಾರ್ಯಕ್ರಮವು ಕಾರ್ಕಳ ತಾಲೂಕು ಲ್ಯಾಂಪ್ ಸಹಕಾರ ಸಂಘದ ಸಭಾಂಗಣದಲ್ಲಿ ಜರುಗಿತು. ಡಾ ಎಂಎನ್ ರಾಜೇಂದ್ರ ಕುಮಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಹಕಾರಿ ಸಂಘಗಳ ನಡುವೆ ಸಹಕಾರವನ್ನ ನಿರ್ಮಿಸುವುದು ಉದ್ದೇಶವಾಗಿದೆ ಎಂದು ಹೇಳಿದರು. ಕೋವಿಡ್ನಿಂದಾಗಿ ಜನರು ನಂಬದಂತಹ ಪರಿಸ್ಥಿತಿ ಉಂಟಾಗಿದೆ. ಹೊರ ರಾಜ್ಯಗಳಲ್ಲಿ ಜನರು ತಾವು ದುಡಿದ ಹಣವನ್ನ ಸಹಕಾರ ಸಂಘಗಳಲ್ಲಿ ಠೇವಣಿ ಇಡುತ್ತಾರೆ. ಆದುದರಿಂದ ಅಲ್ಲಿ ಸಹಕಾರಿ ಸಂಘಗಳು ತುಂಬಾ ಸುಭದ್ರವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೈತ ಸಾಲದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿಲ್ಲ. ಯಾಕಂದ್ರೆ ಆತನ ಬೆನ್ನೆಲುಬಾಗಿ ಸಹಕಾರ ಸಂಘಗಳು ಯಾವತ್ತೂ ಆತನ ಸಹಾಯಕ್ಕೆ ನಿಂತಿವೆ ಎಂದು ಹೇಳಿದ್ರು. ಹತ್ರ ಹೋಗ್ಲಿಕ್ಕೆ ಹೆದರುವಂಥ ದಿವಸ ಇತ್ತು. ಯಾಕಂದರೆ ಅವನ ಹತ್ರ 7 ಕೋಟಿ ಜನಸಂಖ್ಯೆ ಇದ್ದರೆ ಬಿದ್ದನವರು ಹೇಳಿದಾಗೆ 30 ಕೋಟಿ ಸದಸ್ಯರು ಸಹಕಾರಿ ಸಂಸ್ಥೆಗಳಿವೆ. ಇಷ್ಟು ಬಲಿಷ್ಠವಾದಂಥ ಒಂದು ಸಂಘಟನೆ ಸಹಕಾರಿ ಕ್ಷೇತ್ರ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜನರಿಕ್ ಔಷಧ ಮಳಿಗೆ ಸಹಕಾರ ಸಂಘ ಸಂಸ್ಥೆಗಳ ಮೂಲಕ ಔಷಧಿ ಕೇಂದ್ರಗಳನ್ನು ತೆರೆಯಲು ಸಹಕರಿಸಿದ್ದಕ್ಕೆ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಸುಧಾಕರ್ ಶೆಟ್ಟಿ, ಅಶೋಕ್ ಕುಮಾರ್ ಬಲ್ಲಾಳ್, ವಾದಿರಾಜ ಶೆಟ್ಟಿ, ರಾಘವ ನಾಯ್ಕ್, ಪ್ರವೀಣ್ ಬಿ ನಾಯಕ್, ಅರುಣ್ ಕುಮಾರ್, ಶ್ರೀಮತಿ ಬಿಂದು ಮುಂತಾದವರು ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.